ಪ್ರಪಂಚದಲ್ಲಿ ಯೋಚಿಸುವ ಮನದಿ ಸಿಟ್ಟು ನತ್ತಿಗೆ ಏರುತ್ತಾ ಇದೆ, ಜೊತೆಗೆ ಮನಸ್ಸಿಗೆ ಬೇಸರವೂ ಆಗುತ್ತಾ ಉಂಟು. ಹೀಗೂ ಆಗುತ್ತಲ್ಲ, ನಾವು ಯಾರ ಮೇಲೆ ಅತಿಯಾದಂತಹ ಅಭಿಮಾನವನ್ನು ಇರಿಸಿದ್ದೆವು ಅಂಥವರಿಂದಲೇ ಇಂತಹ ಕಾರ್ಯ ಆಗುತ್ತದೆ ಅಂತಾದ್ರೆ ಮತ್ತಿನ್ನೇನು? ಹರನ ಕೊರಳಿಗೆ ಹಾರವಾಗಿ ಆತ ನಾಗಾಭರಣ ಎನ್ನುವ ಹೆಸರಿಗೆ ಪಾತ್ರನಾಗುವುದಕ್ಕೆ ಕಾರಣಕರ್ತನಾದವನು ನಾನು. ಹಾಗೆಂದು ನಾನು ಇದುವರೆಗೆ ಮಾಡಿದಂತಹ ಪ್ರಾಮಾಣಿಕವಾದಂತಹ ಸೇವೆಯನ್ನು ಗುರುತಿಸದೆ ಹೋದನಲ್ಲ ಪರಮೇಶ್ವರ. ನಿಷ್ಠೆಯಿಂದ ಯಾರು ಉದ್ಯೋಗ ಮಾಡ್ತಾರೋ ಅಂಥವರಿಗೆ ಈ ಪ್ರಪಂಚದಲ್ಲಿ ಯಾವ ಬೆಲೆ ಇಲ್ಲ ಸ್ವಾಮಿ. ಇಲ್ಲದಿದ್ದರೆ ನಿನ್ನೆ ಮೊನ್ನೆ ಹುಟ್ಟಿದ ಗಜಮುಖನಿಗೆ ಗಣಪತಿತ್ವ, ಹಾಗಿದ್ರೆ ನನ್ನ ಹಿರಿಮೆಗೆ ಅಥವಾ ನನ್ನದಾದಂತಹ ಅನುಭವಕ್ಕೆ, ನನ್ನ ಯೋಗ್ಯತೆಗೆ ಯಾವ ಬೆಲೆ ಇಲ್ವೋ ಇದನ್ನು ನೋಡಿ ಕೇಳಿ ಮನಸ್ಸು ಸಹಿಸುತ್ತಾ ಇಲ್ಲ. ನನ್ನ ತಾಳ್ಮೆಯ ಕಟ್ಟ ಒಡೆದಿದೆ. ಈ ಕುರಿತಾಗಿ ಹರನಲ್ಲಿ ವಿಚಾರಣೆಯನ್ನು ಮಾಡಲೇಬೇಕು. ಹಾಗಾಗಿ ಅವನ ಕೊರಳಿಂದ ಇಳಿದು ನೇರವಾಗಿ ಆತನ ಸಮ್ಮುಖಕ್ಕೆ ಪಂಚಕೃತ್ಯದಿ ಜಗವ ಪಾಲಿಸುತ್ತ ಲೀಲೆಯೊಳು ಪಂಚಕೃತ್ಯದಿ ಜಗವ ಪಾಲಿಸುತ್ತ ತೋಳಿಗಳು ಬಂದು ಮದದಲ್ಲಿ ಹೆಡೆಯೆತ್ತಿ ನಿಲವಾಗ ಭಕ್ತಿಯಿಂದ ಕಬ್ಬಡಿಸಲ್ಪಡುತ್ತಾ ಇದೆ. ಪರಮೇಶ್ವರನಾಗಿ, ಗಿರಿಜಾನಾಥನಾಗಿ, ಗಣಪತಿಯ ತೀರ್ಥರೂಪನಾಗಿ, ಜೊತೆಯಲ್ಲಿ ಸುಬ್ರಹ್ಮಣ್ಯನಿಗೆ ಪಿತನಾಗಿ, ಗಣ ಸಮೂಹಕ್ಕೆ ಭೂತಗಳ ಅಧಿಪತಿಯಾಗಿ ಬೆರೆಯುತ್ತಾ ಇದ್ದೇನೆ. ಆದರೆ ನಾನು ನಾಗಾಭರಣ, ನಾಗ ಕೆಳಗಿಳಿದಿದ್ದಾನಲ್ಲ, ಎಲ್ಲಿ ಹೋದೆ? ಫಣಿರಾಜ, ಏನು ನೀನು ನನ್ನ ಕಂಠಾಭರಣ, ಆದ್ದರಿಂದಲೇ ನಾನು ನಾಗಾಭರಣ. ನೋಡುತ್ತಾ ಇದ್ದ ಹಾಗೆ ನನ್ನ ಕಂಠವನ್ನು ಬಿಟ್ಟು ಕೆಳಗಿಳಿದು ನೇರವಾಗಿ ನನ್ನ ಮುಂದೆ
ಪ್ರತ್ಯಕ್ಷನಾದೆ. ಹಾ ಅಬ್ಬಾ, ಬಂದದ್ದು ಮಾತ್ರವಲ್ಲ, ಆ, ಒಂದೇ ಸವನೆ ನನ್ನನ್ನು ನೋಡುತ್ತಾ ಹಾ ಮುಸುಗುಡುತ್ತಾ ಇದ್ದಿ. ನಿನ್ನನ್ನು ಕಂಡಾಗ ಒಂದು ಪ್ರಶ್ನೆ, ಏನು ಏನಯ್ಯ ಹಾ ಇಂಥದ್ದೇನಯ್ಯ, ಎಂಥ? ಏನಯ್ಯ ನಿನ್ನ ಬರವ ಕಂಡು ನನಗೆ ಹಾ ಈಗ ಆಶ್ಚರ್ಯವಾಗುತ್ತಾ ಇದೆ. ಹಾ ಹಾ ಯಾಕೆ? ಯಾಕೆ ಯಾವತ್ತು ನನ್ನ ಜೊತೆಯಲ್ಲಿಯೇ ಇದ್ದುಕೊಂಡು ನನ್ನನ್ನು ಸೇವಿಸುತ್ತಾ ಇರುವವನು ನೀನು ಹಾ ಇಂದು ಕೆಳಗಿಳಿದಾಗ ಹಾ ನೇರವಾಗಿ ಬಂದು ಮಾತನಾಡಬಹುದಿತ್ತು. ಹಾ ಯಾರಲ್ಲೋ ದ್ವೇಷ ಭಾವನೆಯನ್ನು ಬೆಳೆಸಿಕೊಂಡು ಹಾ ಯಾರಲ್ಲೋ ದ್ವೇಷದಿಂದ ಹಾ ನನ್ನ ಮುಂದೆ ಬಂದು ನಿಂತಿದ್ದೀಯ. ಹಾ ಯಾರದೋ ಮೇಲೆ ದ್ವೇಷ ಇದ್ರೆ ಹಾ. ನನ್ನ ಮೇಲೆ ಮುಸುಗುಡ್ತಾ ಇದ್ದಿ. ಕನಲುವುದು ಯಾಕೆ? ಹಾ. ಈ ರೀತಿಯ ಕೋಪ ಯಾರಲ್ಲಿ, ಯಾಕಾಗಿ ನನ್ನಲ್ಲಿ ಹೇಳಬಾರ್ದೆ? ನಿನ್ನ ಸೇವೆ ಮಾಡಿದ್ದು ಹೆಚ್ಚಾಯಿತು ಅಂತ ಹಲವು ಕಾಣುತ್ತೆ. ಯೋ ನಮಗೆ ಗಣಪತಿ ಇದ್ದೆ ಒಳಿತಿನ ಬೇಸಗಳು ನಿನಗೆ ಏನು? ಅದೆಷ್ಟೋ ಸಮಯದಿಂದ ಹಾ, ನಿಸ್ವಾರ್ಥದಿಂದ ಹಾ. ನಿನ್ನ ಸೇವೆಯನ್ನು ಮಾಡಿದವನು ಯಾವುದೇ ಇರಲಿ, ಸೇವೆ ಮಾಡುವವನಿಗೆ ಸ್ವಾರ್ಥ ಇರಕೂಡದು. ನನಗೆ ಗೊತ್ತಿಲ್ಲ ಎಷ್ಟು ಸಮಯದಿಂದ ನಿನ್ನನ್ನು ಸೇವಿಸ್ತಾ ಇದ್ದೇನೆ ಲೆಕ್ಕಾಚಾರ ಎಂಬುದಾಗಿ. ಬೇಡ, ಕೊನೆಗೆ. ಆದರೆ ಈಗ ಮಾತ್ರ ಸಾಕು ಅಂತಾಗಿದೆ. ಹೌದೇ? ಹೌದೌದು, ಅಯ್ಯಯ್ಯೋ, ನನ್ನ ಉದ್ಯೋಗದ ಮೇಲೆ ಜಿಗುಪ್ಸೆ ಬಂದು ಹೋಗಿದೆ. ಯಾವತ್ತೂ ಕೂಡ ಉದ್ಯೋಗ ಮಾಡುವವರಿಗೆ ಯಾವ ಉದ್ಯೋಗ ಮಾಡ್ತಾನೋ ಹಾ. ಅದುವೇ ಪ್ರಧಾನ, ಹಾ. ಅದುವೇ ದೇವರ ಸೇವೆ. ಹಾ. ಪ್ರತಿಫಲಾಪೇಕ್ಷೆ ಇರಕೂಡದು. ಆಹಾ. ನಿನ್ನ ಉದ್ಯೋಗವೇ ಪರಮ ದೇವರು, ಪರಮ ಪವಿತ್ರವಾದ. ಇದುವರೆಗೆ ಹಾಗಿತ್ತು, ಆದರೆ ಇನ್ನು ಮುಂದಕ್ಕೆ ಹಾಗಾಗುವುದಕ್ಕೆ ಸಾಧ್ಯ ಇಲ್ಲ. ಈವರೆಗೆ ಇತ್ತು, ಹೌದು. ಹಾ. ಈಗ ಇಲ್ಲ ಇಲ್ಲ ಆಗುವುದಕ್ಕೆ ಕಾರಣ ಬೇಕಲ್ಲ. ಕಾರಣ ಬಲವಾದ್ದೇ ಇದೆ. ಏನಂತೆ? ನಿನ್ನೆ ಮೊನ್ನೆ ಹುಟ್ಟಿದ ಹಾ. ನಿನ್ನ ಮಗನಿಗೆ ನಿನ್ನೆ ನಿನ್ನೆ ಮೊನ್ನೆ ನಿನ್ನೆ ಮೊನ್ನೆ ಅರ್ಥ ಆಗಿಲ್ವಾ? ಅರ್ಥ ಮಾಡಿಕೊಳ್ಳಬೇಕು. ಏನು ನಿನ್ನೆ ಮೊನ್ನೆ? ನಿನ್ನೆ ಮೊನ್ನೆ ಅಂದ್ರೆ ಯಾವುದು? ನಿನ್ನೆ ಮೊನ್ನೆ ಹುಟ್ಟಿಕೊಂಡ ಇತ್ತೀಚೆಗೆ ಹುಟ್ಟಿದ ಅರ್ಥ. ಹಾಗೆ ಹಾಗೆ ನೀವು ಸ್ವಲ್ಪ ಯೋಚಿಸಬೇಕು, ಅರ್ಥ ಮಾಡಿಕೊಳ್ಳಬೇಕು. ತಲೆಗೆ ಕೆಲಸ ಕೊಡಬೇಕು. ಗೌರ, ಓ, ಗಣಪತಿತ್ವ ಹಾ, ಏನು ಸಾಮಾನ್ಯವಾದ ಉದ್ಯೋಗವೋ ಅಲ್ಲ. ಇಲ್ಲಿ ಎಷ್ಟು ಮಂದಿ ನಿನ್ನನ್ನು ಆರಾಧಿಸುವ ನಿನ್ನ ಭಕ್ತರಿದ್ದಾರೆ, ಹೌದು ಪ್ರಮಥರಿದ್ದಾರೆ. ಹೌದು. ಅವರಿಗೆಲ್ಲರಿಗೂ ಒಡೆಯನನ್ನಾಗಿ ಹಾ, ಆ ಗಣಪನನ್ನು ಮಾಡಿದೆ. ಹೌದು. ಹ, ವಿನಾಯಕ, ಅರ್ಥ ಆಗ್ತಾ ಇದೆ ನನಗೆ. ವಿಘ್ನೇಶ್ವರ, ಹೌದೌದು, ಮೊದಲ ಪೂಜೆಯ ಗೊಂಬ ಹೇರಂಬ. ಎಲ್ಲವನ್ನು ಅನುಗ್ರಹಿಸಿದ್ದಿ. ಹಾ, ಜೊತೆಗೆ ಗಣಪತಿ ಪೀಠ. ಹೌದು. ಅರ್ಥ ಆಗ್ತದೆ ಯಾಕೆ ಇಷ್ಟೆಲ್ಲವನ್ನು ಅವನಿಗೆ ಕೊಡ ಮಾಡಿದೆ ಎನ್ನುವುದಾಗಿ. ಯಾಕೆ? ನಿನ್ನ ಮಗನೆನ್ನುವ ಮಮಕಾರದಿಂದ. ಓ, ಇಲ್ಲದೇ ಇದ್ರೆ ಹಾ, ಬೇರೆ ಯೋಗ್ಯತಾವಂತರು ಇಲ್ಲಿ ಇಲ್ವೇ? ಹಾ, ಹಾ, ಹಾ. ಯಾರ್ಯಾರ ವಿಚಾರ ಹೇಳುವುದಲ್ಲ, ಯಾರು? ನನ್ನ ಕುರಿತಾಗಿ ಹೇಳ್ತಾ ಇರುವುದು. ನಿನ್ನ ಕುರಿತಾಗಿ. ನನ್ನಲ್ಲಿ ಏನು ಕೊರತೆಯನ್ನು ಕಂಡೆ. ಓ, ಮಾಡುವ ಉದ್ಯೋಗ ಸಾಮಾನ್ಯವೋ? ಯಾವ ಉದ್ಯೋಗದಿಂದ ಅದೀಗ? ಜಗದೀಶನಾದಂತಹ ನಿನ್ನ ಕೊರಳನ್ನು ಅಲಂಕರಿಸಿದ್ದು ಹೌದು. ಇದು ಒಂದು ಉದ್ಯೋಗ. ಹಾ. ಮತ್ತೆ ಭೂಧರನು ನಾನಿಹೇನು, ಹಾ, ಹಾ, ಹಾ. ಸಮಸ್ತ ಭೂಮಿಯನ್ನೇ ನನ್ನ ಶಿರದಲ್ಲಿ ಹೊತ್ತಿದ್ದೇನೆ. ಸರಿ ಸರಿ. ಸಾಮಾನ್ಯ ಕೆಲಸವಾದು ಹೌದೌದಲ್ಲ. ಮಾತ್ರವಲ್ಲ, ಹಾ. ವೈಕುಂಠವಾಸಿಯಾದಂತಹ ನಾರಾಯಣನಿಗೆ ಹಾ. ನಾನೇ ತಲ್ಪವಾಗಿರುವೆನು. ಆದರಿಂದಲೇ ಆದ ಶೇಷಶಾಹಿ. ಹಿಂದಿನ ಒಂದು ಕಥೆ ನೆನಪಿಸಿಕೊ. ಹಿಂದೆ. ಸಮುದ್ರ ಮಥನ. ಓ, ಅಂದಿರದು. ಸುರಾಸುರರು ಸೇರಿ ಹಾ, ಕ್ಷೀರಾಬ್ಧಿಯನ್ನು ಮತಿಸುವುದಕ್ಕೆ ಮುಂದಾದರು. ಹಾ, ಹಾಗೆ ಕಡೆಗೋಲಾಗಿ ದೊರಕಿದ್ದು ಮಂದರಾತ್ರಿ. ಹಾ, ಅದನ್ನು ಕಡೆಯುವುದಕ್ಕೆ ಹಾ, ಸೂಕ್ತವಾದಂತಹ ನೇಣು, ಹಾ. ಹಗ್ಗ ಹಗ್ಗ ಬೇಕಲ್ಲ. ಬೇಕು. ಆ ಕಾಲಕ್ಕೆ ಅದಕ್ಕೆ ನೇಣಾಗಿ ಹಾ. ಬಂದು ಮಥನ ಕಾರ್ಯದಲ್ಲಿ ಸಹಕರಿಸಿದವನು ನಾನು. ಸಮುದ್ರ ಮಥನ ಕಾಲದಲ್ಲಿ ನೀರು ಹಗ್ಗ ಅಲ್ವೋ? ಹೌದು. ನನ್ನ ಕಾರಣದಿಂದಾಗಿ ಸಮುದ್ರ ಮಥನ ಸೂತ್ರವಾಗಿ ನಡೆಯಿತು. ಹಾ, ದೇವತೆಗಳು ಅಮೃತವನ್ನುಂಡ್ರು. ಹಾ, ಇಷ್ಟೆಲ್ಲ ಹೊಂದಿರುವಂತಹ ನನ್ನ ನುಳಿದು ಹಾ. ಅವನಿಗೆ ಪೀಠವನ್ನು ಕೊಟ್ಟೆ. ಓ, ಹಾಗಾಗಿಯೇ ಕೇಳ್ತಾ ಇದ್ದೇನೆ, ಏನು? ಯಾಕೆ ಈ ರೀತಿಯ ಭೇದ ಭಾವ? ಹಿರಿಮೇನು ಭಾರ ಹೊರುವುದು, ಹಿರಿಮೆಯೇನು ಭಾರ ಹೊರುವುದು, ಭಾರ ಹೊರುವುದು
ಕೇವಲ ಮಾಡುವ ಉದ್ಯೋಗದಿಂದಲ್ಲ, ಮತ್ತೆ ಒಬ್ಬನನ್ನು ಗುರುತಿಸುವುದು ಹ, ವ್ಯಕ್ತಿತ್ವದ ಮೇಲೆ. ಹ, ಹ. ಮಾಡುವ ಉದ್ಯೋಗ ದೊಡ್ಡದೋ ಸಣ್ಣದೋ ಎನ್ನುವುದು ಮುಖ್ಯವಲ್ಲ. ದೊಡ್ಡ ಉದ್ಯೋಗವನ್ನು ಮಾಡುವ ವ್ಯಕ್ತಿಯ ವ್ಯಕ್ತಿತ್ವವು ದೊಡ್ಡದಾಗಿ ಇರ್ತದೆ. ದೊಡ್ಡ ಉದ್ಯೋಗ ಮಾಡುವವನು ದೊಡ್ಡವನೇ ಆಗಬೇಕು ಅಂದಿಲ್ಲ, ಅಲ್ಪನೇ ಆಗದಿರಬಹುದು. ಹ, ಹಾಗೆಂದು ಸಣ್ಣ ಕೆಲಸ ಮಾಡುವವನು ಹ. ಉತ್ತಮ ಗುಣಾಢ್ಯನಾಗಿ ಹ. ಉತ್ತಮಂತಹ ವ್ಯಕ್ತಿತ್ವವನ್ನು ಹೊಂದಿದವನಾಗಿರಲೂಬಹುದು. ನಾನಾಡಿದ ಮಾತಿಗೆ ನಿನ್ನದಿದು ಪ್ರತ್ಯುತ್ತರ. ಅಲ್ಲ, ಹಾಗಲ್ಲ. ಹಿರಿಮೆಯನ್ನು ಪಡೆಯುವುದು ಹೇಗೆ, ಹ, ಗರಿಮೆಯನ್ನು ಪಡೆಯುವುದು ಹೇಗೆ ಎನ್ನುವುದನ್ನು ಹ, ಯೋಚಿಸುತ್ತಾ ಹೋದ ಹಾಗೆ ಹ. ಈಗ ನೀನು ಯಾರನ್ನು ಭೂಧರ, ನೀನು ಭೂಧರನಾಗಿರುವುದು ನನ್ನ ಹಿರಿಮೆ. ಭೂಮಿಯನ್ನು ಹೊತ್ತದ್ದು ಹಿರಿಮೆ ಅಲ್ಲವೇನೋ, ಅದು ಸೇವೆ. ಆಮೇಲೆ ಹ. ಸಮುದ್ರ ಮಥನ ಕಾಲದಲ್ಲಿ ಹ. ಮಂದರಗಿರಿಗೆ ಹ. ಅನುಕೂಲವಾಗುವಂತೆ ಹ, ಹಗ್ಗವಾದೆ. ಹೌದು. ನೀನು ಹಗ್ಗ, ಹ. ಆದೆ ಹಗ್ಗ, ದೊರಕಿತು ದೇವತೆಗಳಿಗೆ ಸಗ್ಗ. ನಾನು ಅಗ್ಗಾದೆ ದೇವತೆಗೆ ಎಲ್ಲ ಸಗ್ಗಲ್ಲ, ನರಕ ಸಿಕ್ಕಿತು. ಸೇವೆ ಅದು. ಸೇವೆ ಮಾಡುವವನಿಗೆ ಯಾವ ಸೇವೆ ಎನ್ನುವುದು ಮುಖ್ಯವಲ್ಲ, ಹ. ಸೇವೆಯನ್ನು ಪಾರಮಾರ್ಥಿಕವಾಗಿ ನಡೆಸುವುದೇ ಮುಖ್ಯವಾಗಿರ್ತದೆ. ಹ, ಹ. ಅದನ್ನೆಲ್ಲ ಬಿಟ್ಟು ಹ. ಹಿರಿಮೆ, ಹ. ಗರಿಮೆ, ಹ. ಮೇಲ್ಮಟ್ಟ, ಹ. ಕೆಳಮಟ್ಟ ಹ. ಅದನ್ನೆಲ್ಲ ಯೋಚಿಸುವಂತಹ ಸಂದರ್ಭವೇ ಇದಲ್ಲ. ಹ. ಹಾಗೆಂದು ಯೋಚನೆ ಮಾಡಿದರೆ ಹ, ಶ್ರೀಹರಿಯು ಹ. ಗರುಡ ವಾಹನನಾಗಿದ್ದಾನೆ. ಹೌದು. ಗರುಡನಿಗೂ ನಾಗನಿಗೂ ಹ, ಸಹಜವಾಗಿಯೇ ದ್ವೇಷ. ಹ, ಈಗ ನಾನು ಕಂಠಾಭರಣವಾಗಿ ನೀನು ಧರಿಸಿರುವ ಕಾರಣದಿಂದ ಹ. ಆ ಗರುಡನ ಭಯ ನಿನಗಿಲ್ಲ. ಎಲ್ಲಾದರೂ ನಾನು ಕಂಠದಲ್ಲಿ ಧರಿಸದೇ ಇರ್ತಿದ್ರೆ ಹ. ಗರುಡನ ಭಯ ನಿನಗೆ ಬಾಧಿಸಿತ್ತು. ಏನು ಹಿರಿಮೆ ನಿನ್ನ ಬಿಡು, ಬಿಡು, ಗೊತ್ತಿದೆ. ಜನಯುವೆ, ಜನಯುವೆ. ಹರಿದುದ ವಿಶ್ವದ ವಿಷಯ ಬೇಡಿದ ತಿರುಗಲಿಸಿ ನೀನು ನನಗೇನು ಮುಸುಗು? ಏ, ಹರಾನೆ. ನಾನೇ ಹರ. ಅರ್ಥ ಆಗುತ್ತದೆ. ಹ. ನಾನು ಮಾಡಿದ್ದೆಲ್ಲವೂ ಸೇವೆ ಅಲ್ವ? ಹ. ಹಾಗಿದ್ರೆ ನನ್ನದ್ದಾದಂತಹ ಯೋಗ್ಯತೆಗೆ ಹ. ನಿನ್ನ ಬಳಿಯಲ್ಲಿ ಬೆಲೆ ಇಲ್ಲ, ಹೌದೇನೋ? ನೀ ಸೇವೆಗೆ ಪ್ರಸಾದ ಸಿಕ್ಕಿಲ್ಲ ಇವತ್ತು. ಯಾವುದು? ಸೇವೆ ಮಾಡಿದ ಮೇಲೆ ಪ್ರಸಾದ ಸಿಗಲಿಲ್ಲ ಅಂತ ಸೇವೆಗೆ ಪ್ರಸಾದ ಇಂಥದ್ದೇ ಆಗ್ಬೇಕು ಅಂತ ಇಲ್ಲ ಅದೇನಿಲ್ಲ, ಅದೇನಿಲ್ಲ. ಅಲ್ವೋ? ಆ ಸೇವೆಯನ್ನು ಗುರುತಿಸುವಂತಹ ಮನೋಭಾವ ಹ. ನಿನ್ನಂಥವರಿಗೆ ಬೇಕಿತ್ತು. ಓ. ಅದು ಇಲ್ಲ ಅಂತ ಆದ್ರೆ ಹ. ಮತ್ತೆ ನಾವು ಏನು ಯಾವ ಸೇವೆಯನ್ನು ಮಾಡಿ ಏನು ಪ್ರಯೋಜನ? ಓ. ಹರಾನೆ, ಓ. ನಿನ್ನ ಯೋಗ್ಯತೆಯನ್ನು ಬಲ್ಲೆ ನಾನು. ಏನು? ಹ. ನನ್ನನ್ನು ಕಿರಿಯವನೆನ್ನುವುದಾಗಿ ಹೇಳುವಂತಹ ನೀನು ಹ. ದೊಡ್ಡ ಹಿರಿತವನ್ನೇನು ಗಳಿಸಿದವನಲ್ಲ. ಛೆ. ಇದ್ರೂ ಕೂಡ ಹ. ಲೋಕದಲ್ಲಿ ನಿನ್ನ ಭಕ್ತರಾಡುವುದು ಹ. ಕೇವಲ ನಿನ್ನನ್ನು ಮೆಚ್ಚಿಸುವುದಕ್ಕಾಗಿ. ಹ. ಹರಾನೆ, ಹ. ಪೂರ್ವದಲ್ಲಿ ಆ ಬ್ರಹ್ಮದೇವರ ಹ್ಮ್. ಶಿರವನ್ನು ನೀವು ಚಿವುಟಿದೆ. ಹ. ತತ್ ಪರಿಣಾಮವಾಗಿ ಹ. ಆ ಶಿರ ಹ. ನಿನ್ನ ಕರವನ್ನು ಕಚ್ಚಿಕೊಂಡಿತು. ಹ. 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 ನಿನ್ನ ಮೈಯ ರಕ್ತವೆಲ್ಲವನ್ನು ಹೀರಿತು. ಹ. ಆ ಕಾರಣಕ್ಕೆ ಏನಾದ ನೀನು ನಿನ್ನಲ್ಲಿದ್ದಂತಹ ಸಂಪತ್ತೆಲ್ಲವೂ ಕೂಡ ಹ. ನಶಿಸಿ ಹೋಗಿ ಹ. ದಿಗಂಬರನಾಗಿ ಹ. ಕೈಯಲ್ಲಿ ಭಿಕ್ಷಾ ಪಾತ್ರೆಯನ್ನು ಹಿಡಿದು ಹ. ಲೋಕ ಲೋಕ ತಿರುಗಿ ಭಿಕ್ಷೆಯನ್ನು ಬೇಡಿದ ತಿರುಗನೆ. ರಾಜ ಅವಸರ ಮಾಡಬೇಡ, ಒಂದು ಕಥೆ ಹೇಳ್ತೇನೆ ಯಾವುದು? ನನಗೆ. ಈಗ ನನಗೆ ನಿನ್ನಿಂದ ಅವಮಾನ. ಹ. ಯಾಕೆ ಗೊತ್ತಾ? ಯಾಕೆ? ನಿನ್ನನ್ನು ನಾನು ಕಟ್ಟದಲ್ಲಿ ಧರಿಸಿದೆ ನೋಡು. ಹ. ಆದ್ದರಿಂದ ಹ. ಎಲ್ಲರೂ ಹೇಳ್ತಾರೆ ನಾಗಾಭರಣ ಎಂದು. ಹ. ನನ್ನನ್ನು ವಿರೋಧಿಸುವಂತಹ ಒಂದು ಪಂಜಡ ಭೂಮಿಯಲ್ಲಿವೆ. ಹ. ಅವ್ರು ಹೇಳಿದ್ರು ಇವ ಹಾವಾಡಿಗ, ಇವ ಹಾವಾಡಿಗ, ಇವ ಹಾವಾಡಿಗ. ಹೌದಾ? ನಿನ್ನನ್ನು ಧರಿಸಿ ಎಂತ ಅವಮಾನ ನನಗೆ. ಅಂತಹ ಹೆಸರೇ ನಿನಗೆ ಬೇಡ. ಹ. ಇನ್ನು ಮುಂದಕ್ಕೆ ನಿನ್ನ ಸೇವೆ ಮಾಡುವುದಕ್ಕೆ ಹ. ನಾನು ಸಿದ್ಧನೇ. ಘನತೆಗಳು ನಿನಗಿಲ್ಲವೆಂಬ ಫಣಿಪತೆಯ ಹಿಡಿಯುತ್ತ ಎಸೆದನು ಭೂಮಿಯೆಡೆಗೆ. ಯಾವನು ಎಲ್ಲಿ ಹೇಗಿರಬೇಕು ಹ. ಹಾಗೆ ಇದ್ರೆ ಹ. ನೋಡುವುದಕ್ಕೆ ಚಂದ, ಮಾತನಾಡಿದ್ರು ಚಂದ, ಹಾಡಿದ್ರು ಚಂದ, ಆಡಿದ್ರು ಚಂದ, ನಲಿದ್ರು ಚಂದ. ಜೀವಮಾನ ಇಡೀ ಹೀಗೆ ಇದ್ರೆ ನಾನು ಇಲ್ಲಿಯೇ ಇರಬೇಕಾಗುತ್ತದೆ. ಆ ಅಂದವನ್ನೆಲ್ಲ ಕೆಡಿಸಿದೆ. ಹ. ನಾಗಾಭರಣನಾದಂತಹ ನನಗೆ ಹ. ಅವಮಾನ ಆಗುವಂತಹ ಕಾರ್ಯವನ್ನು ಹ. ಕೈಲಾಸ ಪರ್ವತದಲ್ಲಿ ಮಾಡ್ತಾ ಇದ್ದೀನಿ. ನಿನಗೆ ಇನ್ನು ಮುಂದೆ ಆ ಹೆಸರು ಬೇಡ. ಉನ್ನತವಾದಂತಹ ಶಿಖರವಿದು, ಹ. ಉನ್ನತವಾದಂತಹ ಸ್ಥಾನವಿದು. ಹ. ಆ ಸ್ಥಾನದಲ್ಲಿ ಇದ್ದುಕೊಂಡು ತಾಮಸಿ ವೃತ್ತಿಯನ್ನು ಕೈಗೊಂಡಿರುವಂತಹ ನಿನಗೆ ಕೈಲಾಸದಲ್ಲಿರುವಂತಹ ಯೋಗ್ಯತೆ ಎಲ್ಲಷ್ಟು ಇಲ್ಲ. ಆದ್ದರಿಂದ ಇನ್ನು ಮುಂದಕ್ಕೆ ಇಲ್ಲಿ ಇರಕೂಡದು. ಪಾಲವನ್ನು ಹಿಡಿದು ಭೂಮಿಯಂತ ಕೆಳಗೆ ಎಸೆದು ಬಿಡ್ತೀನಿ.
ಶಿವ 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 ಶಿವನೇ ಶಿವನಿಂದೆಯನ್ನುಗೈದೆ ಅವಿವೇಕಿಯಾಗಿ ಅಹಂಕಾರಿಯಾಗಿ ಹರನನ್ನು ನಿಂದಿಸಿದ ಪರಿಣಾಮವಾಗಿ ಕುಪಿತನಾದಂತಹ ಪ್ರಭು ನನ್ನ ಪಾದದಲ್ಲಿ ಹಿಡಿದೆತ್ತಿ ಕೈಲಾಸದಿಂದ ಭೂಮಿಯೆಡೆಗೆ ಬಿಸಾಡಿದ. ಧರೆಗೆ ಬಿದ್ದ ರಭಸಕ್ಕೆ ಒಂದಾಗಿದ್ದ ನನ್ನ ಶಿರ 1000 ಸೀಳುಗಳಾಗಿದೆ. ಆ ನೋವೊಂದೆಡೆಯಲ್ಲಿ ನನ್ನನ್ನು ಬಾಧಿಸ್ತಾ ಇದೆ. ಹರದಿಂದ ಗೈದು ತಪ್ಪೆಸಗಿದಂತಹ ಆ ಅಪರಾಧಿ ಭಾವ ಮತ್ತೊಂದೆಡೆಯಲ್ಲಿ ನನ್ನನ್ನು ಕಾಡುತ್ತಾ ಇದೆ. ಹರನೇ, ನನಗೆ ಯಾಕಿಂತಹ ದುರ್ಬುದ್ಧಿ ಬಂತು? ಪಾವನಾತ್ಮಕನಾದಂತಹ ಭರ್ಗನನ್ನು ನಿಂದಿಸುವಂತಹ ಅಥವಾ ಅವನನ್ನು ವಿರೋಧಿಸುವಂತಹ ಕೆಟ್ಟ ಭಾವ ನನ್ನಲ್ಲಿ ಯಾಕೆ ಉತ್ಪನ್ನವಾಯಿತು ಅರ್ಥವಾಗುತ್ತಾ ಇಲ್ಲ. ಈ ದುರ್ದಶೆಯಿಂದ ನನ್ನನ್ನು ಮೇಲೆತ್ತುವವರು ಹರನಲ್ಲದೆ ಬೇರೆ ಯಾರೂ ಇಲ್ಲ. ಹಾಗಾಗಿ ಕರುಣಾಮೂರ್ತಿಯಾದಂತಹ ಹರನನ್ನೇ ಭಜಿಸ್ತೇನೆ. ಜಯ ಜಯ. ಶರಣು ಶೂಲಾಭರಣ ಶರಣು ಪಾರ್ವತಿ ರಮಣ ಶರಣು ಸುರಸತಿ ರಮಿತ ಚರಣ ಕರುಣಾಳು ಮೈದೋರು ಅರಿಯದೆದಗಿದೆ ತಪ್ಪ ಮರೆತೆನ್ನ ಕಾಪಾಡುತ್ತಂದೆ. ಶರಣು ಶೂಲಾಭರಣ ಶರಣು ಹರನೇ, ಶಂಕರನೇ, ಭುಜಗಾಭರಣನೇ, ಶೂಲಪಾಣಿಯೇ, ಜಯ 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 ಜಯ. ರಾಜ, ಸ್ವಾಮಿ, ಹೇಳಯ್ಯ. ಅಪರಾಧವನ್ನ ಸಗಿದ ಸ್ವಾಮಿ, ನಿನ್ನ ಅಪರಾಧ? ಯೋಗ್ಯತೆಯನ್ನು ಅರಿಯದೆ ಹಾ, ನಿನ್ನನ್ನು ನಿಂದಿಸಿದೆ. ಹಾ, ತತ್ಪರಿಣಾಮವಾಗಿ ಈ ರೀತಿಯಾಗಿ ದಂಡಿಸಲ್ಪಟ್ಟೆ. ಹಾ. ನಾನು ಸಗಿದಂತಹ ಅಪರಾಧವನ್ನು ಮನ್ನಿಸು, ನನ್ನನ್ನು ಉದ್ಧರಿಸು, ಕಾಪಾಡು. ಅರಿವಿಲ್ಲದ ಮಡಿಯಾದೆ ಮರುಕವ ಬಿಡು ಬಿಡು ಹೇಳಯ್ಯ. ಧರಿಸುವೆನು ನಿಮ್ಮಂಶವುದನು ಕೊರಡರಿಗೆ ದೋಷ ಗಣಪನ ಉರದೊಳಿರು ಶ್ರೀಹರಿಗೆ ಮತ್ತೊಂದೌಷ ಜೈಯರಿ ಧರೆಯ ಪಾದಿಸುತ್ತ ಅಂಶ ರೂಪದಿ ವರಮುನೀಂದ್ರ ತ್ರಿದಂಡಿಯೊಳು ಸೇರಿದೆ ರೋಷದ ಅಗ್ನಿಯಾಗುತ್ತ ನೀನು ಗುಪಿತರದಿಗೆ ಅರಿವಿಲ್ಲದ ಮಡಿಯಾದೆಗೆ ಮರುಕವ ಬಿಡು ಬಿಡು ಆ ಆ ನಾಗರಾಜ, ಸ್ವಾಮಿ, ಸ್ವಚ್ಛವಾದಂತಹ ಭಕ್ತಿಗೆ ಮೆಚ್ಚಿದ್ದೇನೆ. ಆದ್ದರಿಂದಲೇ ಕೈಲಾಸೆಯಿಂದ ಇಳಿಯುವ ತಪ್ಪಲಿಗೆ ಬಂದು ಪ್ರತ್ಯಕ್ಷನಾಗಿದ್ದೇನೆ. ಸಂತೋಷವಾಯಿತು. ನಾಗರಾಜ, ತಂದೆ, ಏನು ಕೊಳೆ ಇತ್ತು, ಆ ಕೊಳೆಯು ತೊಳೆದು ನೀನು ಶುಭ್ರನಾದೆ. ಯಾವ ಕೈಲಾಸದಲ್ಲಿ ಅರಿವನ್ನು ಪಡೆದವರು ಇರಬೇಕು, ಅರಿವು ಇರಲಿಲ್ಲ ಅಂದ್ರೆ ಮಡಿ ಇರಲಿಲ್ಲ, ಮಡಿಯಾಗಬೇಕಾಗಿತ್ತು. ಆದ್ದರಿಂದಲೇ ಕೈಲಾಸ ಈ ತಪ್ಪಲಿಗೆ ಸೇರ್ಪಟ್ಟಿದ್ದೆ. ತತ್ಪರಿಣಾಮವಾಗಿ ನಿನ್ನ ಶಿರಹೋಳಾಗಿ ಸಹಸ್ರ ಹೋಳಗಳಾಯಿತು. ಹೌದು ತಂದೆ. ಆದದ್ದೆಲ್ಲ ಒಳ್ಳೆಯದಕ್ಕೆ. ಯಾಕೆ? ಯಾವನು ಉನ್ನತವಾದಂತಹ ಪದವಿಗೆ ಏರಿ ಬಂದಿರ್ತಾನೋ ಬರುವಂತಹ ಪದದ ಬಗ್ಗೆ ಯೋಚನೆ ಹೇಗೆ ಬಂದಿದ್ದೇನೆ.
ಯಾರ ಸಹಾಯದಿಂದ ಬಂದಿದ್ದೇನೆ ಎನ್ನುವ ಸ್ವಸ್ವರೂಪ ಜ್ಞಾನ ಬೇಕು. ಯಾವನಿಗೆ ಬಂದ ದಾರಿಯ ಪರಿಚಯ ಇಲ್ಲವೋ ಅವನು ಉನ್ನತವಾದ ಶಿಖರದಲ್ಲಿ ಏರಿ ಕುಳಿತುಕೊಳ್ಳಲಾರ. ಅಹಂಕಾರಿಯಾಗಿ ಅಂತಹ ಒಂದು ಮರವೇ ನನ್ನ ಪಾಲಿಗಾಯಿತು. ಈಗ ಮರವೇ ಹೋಗಿ ತಿಳಿಯುವ ಮೂಡಿದೆ. ಮಡಿಯಾಗಿದ್ದೀಯ, ಶುಚಿಭೂತನಾಗಿದ್ದೀಯ, ನೆಮ್ಮದಿಯಾಯಿತು. ಆದರೆ ಕೈಲಾಸಗಿರಿಯಿಂದ ಕೆಳಗೆ ಎಸೆಯಲ್ಪಟ್ಟಿದ್ದೇನಲ್ಲ, ಆದ್ದರಿಂದ ಕೈಲಾಸಕ್ಕೆ ಪುನಃ ಬರಬೇಕಿದ್ರೆ ನೀನು ಪಟ್ಟಂತಹ ಆ ಮದ ಗರ್ವ ಎನ್ನುವುದು ಇನ್ನೂ ಮಡಿಯಾಗುವುದಕ್ಕಿದೆ. ಹೌದೇ, ನಡೆಯಲೇಬೇಕು. ಆದರೆ ಒಂದಂಶ ಏನು, ನನ್ನ ಕಂಠಾಭರಣವಾಗಿಯೇ ಇರು. ಇನ್ನೊಂದು ಅಂಶದಿಂದ ಹರಿಗೆ ಶೇಷನಾಗಿ ಹೊರಗುವುದಕ್ಕೆ ಸಹಾಯ ಮಾಡು. ಇನ್ನೊಂದು ಅಂಶದಿಂದ ಧರೆಯನ್ನು ಹೋರು. ಮತ್ತೊಂದು ಅಂಶದಿಂದ ನನ್ನ ಮಗಳಂತಹ ಗಣಪತಿಗೆ ಉರಗಾಭರಣವಾಗಿರು, ಉರಕ್ಕೆ ಆಭರಣವಾಗಿರು, ಶೋಭಿಸು. ಇನ್ನೊಂದು ಅಂಶದಿಂದ ಇನ್ನು ಮುಂದೆ ನೀನು ಧರಿತ್ರಿಯಲ್ಲಿ ಮುಂದುವರಿಯುತ್ತಾ ಹೋಗಬೇಕು. ಯಾವಾಗ ತ್ರಿದಂಡಿ ಮುನಿ ಎನ್ನುವನು ಕಾಣಸಿಗುತ್ತಾನೋ ಆ ತ್ರಿದಂಡಿ ಮುನಿಗೆ ನಿನ್ನಲ್ಲಿರುವಂತಹ ವಿಷ, ನನ್ನಲ್ಲಿರುವಂತಹ ಕ್ರೋಧ ಅವನಿಗೆ ಅರಿವಿಗೆ ಬಾರದಂತೆ ಅವನೊಳಗೆ ಪ್ರವೇಶಿಸಬೇಕು. ಕ್ರೋಧವಾಗಿ ಪ್ರವೇಶಿಸಿ ಮುಂದೆ ಆ ತ್ರಿದಂಡಿ ಮುನಿಗೆ ಕ್ರೋಧಿನಿ ನಾಮಕಳಾದ ಮಗಳಾಗಿ ಜನಿಸಬೇಕು. ಆ ಕ್ರೋಧಿನಿ ನಾಮಕಳಾದಂತಹ ಹೆಣ್ಣಿನಲ್ಲಿ ಮುಂದೆ ಸೂರ್ಯವಂಶವನ್ನು ಬೆಳಗುವಂತಹ ಸಂತಾನವನ್ನು ಪಡೆಯುವುದಕ್ಕಿದೆ. ಆ ಬಳಿಕ ನಿನಗೆಲ್ಲ ವಿಮೋಚನೆ ಆಗ್ತದೆ, ಪುನಃ ನನ್ನನ್ನು ಸೇರುವುದಕ್ಕಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಂಬಲಿಸಿ.